ನಾವು ಇವಾಗ ಕಾರಿಂಜ ಕ್ಷೇತ್ರದಲ್ಲಿದ್ದೇವೆ. ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರುವಂಥ ಪ್ರಸಿದ್ಧವಾದ ಕ್ಷೇತ್ರ ನೋಡಿ. ಹಾಗೆ ಇಲ್ಲಿ ಕಾಣುತ್ತಿರುವಂಥ ಕೆರೆ ಇದು ಗದಾತೀರ್ಥ. ಭೀಮಸೇನನು ತನ್ನ ಗದೆಯನ್ನು ಹೊಡೆದು ಮಾಡಿರುವಂಥ ಕೆರೆ. ತುಂಬ ವಿಶಾಲವಾದ ಕೆರೆ. ಎಸ್ ಭೀಮಸೇನನ್ ಗುರ್ತುಂಡ ಭೀಮಸೇನೆ ಕುಡಿ ಸರ್ ಸಮ್ಮಳ ಆತ ಹಾಗೆ ನೀರಿಜ್ಜಂದ ಗಂಡಲ್ಲ ಗದೆ ಹಾಕದೆ ಮಂತನಿಗೆ ಗದೆ ನೆಲಕ್ಕೆ ಹಾಕಿದೆ ಗದ್ದೆ ಇತ್ತಮಲ್ಲ ಆ ಬಂಡೆ ಬರ ಹೊಡತ್ತದು ಗದೆ ಹಾಕದೆ ನೀರೇನು. ಇದು ವರ್ಷದ ಪೂರ್ತಿ 365 ದಿನ ಸಹ ಇದರಲ್ಲಿ ನೀರು ಹಾರುವುದಿಲ್ಲ. ಇನ್ನು ಮೇಲೆ 2 ಕೆರೆ ಇರಬೇಕು ಭೀಮಸೇನ ನಿರ್ಮಿಸಿದ್ದು. ಹಾಗೆ ಮೇಲೆ ಹೋಗಿ ನೋಡುವ, ಇಲ್ಲಿ ಸ್ಟೆಪ್ ಹತ್ತಿ ಹೋಗ್ಬೇಕಷ್ಟೇ. ವೆಹಿಕಲಲ್ಲಿ ಬರುದಾದ್ರೆ ಆ ಬ್ಯಾಕ್ ಒಂದು ರೋಡ್ ಕಾಣ್ತಲ್ಲ, ಅಲ್ಲಿಯಾಗಿ ಹೋದ್ರೆ ಮೇಲೆ ಪಾರ್ವತಿ ದೇವಿಯ ಮಂದಿರದ ಹತ್ರವರೆಗೆ ಗಾಡಿ ಹೋಗ್ತದೆ. ನಡ್ಕೊಂಡು ಬರುವವರೆಗೆ ಕಷ್ಟ ಆಗುದಾದ್ರೆ, ಇಲ್ಲದಿದ್ರೆ ಇಲ್ಲಿಂದ ಸ್ಟೆಪ್ ಹಿಡ್ಕೊಂಡು ಹೋಗ್ಬೋದು. ಭೀಮಸೇನೆ ಹಾಕೊಂಡು ಕಂದಪಟ್ಟೆ ಗುಂಡಿತ್ತು. ಇಲ್ಲಿ ಸ್ವಲ್ಪ ಸಾರ್ವಜನಿಕ ಪ್ರಕಟಣೆ ಇದೆ ನೋಡು. ಗದಾತೀರ್ಥ ಕೆರೆಯಲ್ಲಿ ನೀರು ತುಂಬ ಆಳ ಇರುವ ಕಾರಣ ಭಕ್ತಾದಿಗಳು ಬಹಳ ಎಚ್ಚರಿಕೆಯಿಂದ ತೀರ್ಥಸ್ನಾನ ಮಾಡಬೇಕು. ತೀರ್ಥಸ್ನಾನ ಮಲ್ಪೊಲ್ಯ ತೀರ್ಥಸ್ನಾನ ಮಲ್ಪೊಲಿ ಎಚ್ಚರಿಕೆ ಸೈಡ್ ಮೀನುಂಟಂದು ನೋಡು. ಅವಳ ಇಗೊಂಡ ಇದು ಮೀನು ಯಾವ್ದು ಕಾಣ್ತಾ ಇಲ್ಲ. ಇದು ಮೋಸ್ಟ್ಲಿ ಯಾವ ಮೀನಂತ ಗೊತ್ತಾಗುದಿಲ್ಲ. ಇದು ಪೆರುವೆಲ್ಲ ಇದು ಮುಗುಡಾಗಿರ್ಬೇಕು. ಮುಗುಡುಗ ಗೆಂಚಿನ ನೋಡ್ತಾ ಇದ್ರೆ ಮೀನನ್ನು ನೋಡ್ತಾ ಇದ್ರೆ ಇದರ ಮಂಡೆ ನಮ್ಮ ಮಲೆಜ್ಜಿ ಮೀನಾಗಿ ಉಂಟು. ಏತು ಇಪ್ಪು ಮರ ಕೇರೆ ಗುಂಡಿ ಸುಮಾರಿಪ್ಯ ಗುಂಡಿ ಅಗೆಲ್ಲ ಆಯ್ತು. ಭೀಮನ ಗದೆ ಆಯ್ತು ಮಲ್ಲೆ ಬರ್ಸಿ. ಭೀಮನ ಗದ್ದೆ ಸುರುಗ ನಡುಕ್ ಹಾಕನ ಗುಂಡಿ ಅನತ ಬುಕ್ಕ ನೀರು ಇಂಚ ಸೇರ್ತ ಸೈಡ್ ಸೇರ್ತ ನೀರು ಬತ್ತು ಸೈಡ್ ತಗುರು ಜಡಿ ಪಂಜಿ ಗುಂಡಿ ಮಲ್ತು ಕೊರ್ನ ಗುಂಡಿ ಬುಕ್ಕ ಜನ ಕುಳಿತಿರು. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಈ ಕ್ಷೇತ್ರ ಇದು 4 ಯುಗಗಳಲ್ಲಿ ಸಹ ಇದರ ಉಲ್ಲೇಖ ಬರ್ತದೆ. 4 ಯುಗವು ಕೊನೆಗೆ ಈ ಯಕ್ಷ ನಡೀತಾನೆ ಅದ ಮೇಲೆ 4 ಯುಗ: ಕೃತಯುಗ, ತ್ರೇತಾಯುಗ, ದ್ವಾಪರ, ಇದು ಪ್ರೆಸೆಂಟ್ ಕಲಿಯುಗ. ಅಪ್ಪ ಕೃತಯುಗಟ್ ರೌದ್ರಗಿರಿ, ತ್ರೇತಾಯುಗಟ್ ಗಜೇಂದ್ರಗಿರಿ, ಭೀಮಶೈಲ ಅಂತ ದ್ವಾಪರದಲ್ಲಿ, ಈಗ ಪ್ರೆಸೆಂಟ್ ಆಗಿ ಕಾರಿಂಜ ಅಂತೇಳಿ ಕಲಿಯುಗದಲ್ಲಿ ಕರಿತೀವಿ. ಪೂರ ಭೀಮೆ ಇತ್ತೇನ ಭೀಮೆ ಈ ಒಂದು ಕೆರೆ ಮಾತ್ರ ಮಲ್ತನ ಈ ಇದು ಕ್ಷೇತ್ರ ಪಾಪಗಾನಿ ದ್ವಾಪರ ದುಂಬು ಇಂದು ತೇತ್ರ ಈಗ ರಾಮ ಇತ್ತಿನ ಐದು ದುಂಬು ಕೃತಯುಗ ಅಪ್ಪ ದಿಂಬುತ ಸತ್ಯಯುಗ ಇದ್ದ ಅವು ಸತ್ಯಯುಗ ಐತಿ ನಮ್ಮ ನಾಳೆ ಈಗ ಐತೆ ಪುಣ ಒಂದು ಆಗ್ಲಿ ವನವಾಸ ಬರ್ಬಣ ಬಂದಿಟ್ಟ ಆಗ್ಲಿಗೆ ನೀರು ಪರಿಹಾರ ಹಂಗತ್ನೆ ಅಂತು ಅಂಚ ಭೀಮೆದಾಗಂತಿ ಗದೆ ಹಾಕದು ಮುಳುವಂತಿನ ನಾನೊಂಜಿ ಮಿತ್ರ ಅಡ್ಡು ಉಂಡು ಅವಳ ಭೀಮನವೇ ಒಂಜಿ ಉಂಗುಷ್ಟ ಅಂಡ ಹೆಬ್ಬೆರಳ ಕಾರಣ ಹೆಬ್ಬೆರಳ ಗೊತ್ತಿದೆ. ಉಂಗುಷ್ಟದಿಂದ ಮಾಡಿದಂತ ಒಂದು ಕೆರೆ ಉಂಗುಷ್ಟ ತೀರ್ಥ ಅಂತ, ಇನ್ನೊಂದು ಜಾನು ತೀರ್ಥ ಮೊಣಕಾಲು ಊರಿ ಮಾಡಿದ್ದು ಭೀಮ. ಮೊಣಕಾಲು ಊರದು ನಾನೊಂಜಿ ಕೆರೆ ಆತನ ಮಿತ್ತು. ಈ ದಾರಿ ಗುಹೆಗೆ ಹೋಗುವ ದಾರಿ. ಗುಹೆ ಮಲ್ತೇನೆ ಏರೆಂದು ಗೊತ್ತಿಜಿ. ಇದು ಗದಾ ತೀರ್ಥದ ಈ ಕಡೆ ಎಂಡಿಗೆ ಬರ್ತದೆ. ಇಲ್ಲೇ ಮೇಲೆ ಹತ್ತಿಗೆ ಹೋಗ್ಬೇಕು. ದೊಡ್ಡದಾದ ಬಂಡೆ ನೋಡಿ, ಕಾಲು ದಾರಿ. ಗುಹೆ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ನೋಡುವ ಹೋಗಿ. ಇದೇನ ಗುಹೆ? ಈ ಗುಹೆ ಕಷ್ಟದ ಗುಹೆ ಅಂತ ಉಳೆ ಬಾರಾಪಣ ಐತೆ ಗೊತ್ತಿದೆ. ಇದು ಮೊದಲ ಗುಹೆ, ಒಳಗೆ ಹೋಗ್ಲಿಕ್ಕೆ ಅನುಮತಿ ಉಂಟಲ್ಲ ಗೊತ್ತಿಲ್ಲ.
ಅದೊಂದು ರೋಡೆ ಪೋಯಾರಪ್ಪನ ನಿಂತಿರು നമുക്ക് വേറെ ರೀತಿ ಬೋರ್ಚಿ ನಾವು ಸಂಚಾರ ಇಲ್ಲಿ ಸ್ಥಗಿತಗೊಳಿಸುತ್ತೇವೆ ನೀವೇ ಕೂಟವಾದಾಗ್ಲಿ ಬಿಡಲ್ಲಿ ಅದೇನೋ ಇತ್ತಿರಡು പോയി ഇപ്പൊ പോയിനെ ബസ് ബർപ്പുണ ഗ്യാരണ്ടി ചെയ്ത് ಆ ಕಡೆ ಒಂದು ಗುಹೆ ಇದೆ, ಚಿಕ್ಕ ಗುಹೆ. ಒಳ್ಳೆ ಸ್ವಲ್ಪ ಹೋದ್ರೆ ಮತ್ತೆ ಇನ್ನು ಮುಂದೆ ಹೋಗಿ ನೋಡ್ಬೇಕು. ನೋಡ ಗುಹೆ ಇದೆ, ಗುಹೆ ಉಂಡಲ್ಲಿ? ಇಲ್ಲ, ಇಲ್ಲಿಗೆ ಎಂಡು. ಈ ಕಡೆ ದಾರಿ ಉಂಟು. ತಿರ್ಗದು ಬೈ ಬಂದ ದಾರಿಗೆ ಸುಂಕ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸ್ಟೆಪ್ ಹತ್ತಾ ಇದ್ದೇವೆ. ನನ್ನ ಜೀವದ ಸೈಜಿಗೆ ಆಗುದಿಲ್ಲ. 355 ಸ್ಟೆಪ್ ಏನು ಇರ್ಬೇಕು ಮೋಸ್ಟ್ಲಿ. ಮಾಡಿಲ್ಲ, ಲೆಕ್ಕ ಮಾಡ್ತಾ ಇದ್ದಾನೆ ಅತಿ ಸಹ. ನೋಡ ಎಷ್ಟಾಗಿದೆ? 355. ಈಗ 50 ಮೆಟ್ಲಾಗಿದೆ. ಹಾಗೆ ಅರ್ಧವರೆಗೆ ಹತ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಬ್ಯಾಕ್ ಸೈಡ್ ಒಂದು ರೋಡ್ ಅಂತೆಲ್ಲ ಆ ಕಡೆ, ಅಲ್ಲಿಂದ ಪಾರ್ವತಿ ದೇವಿ ಮಂದಿರದವರೆಗೆ ಬರ್ಬೋದು. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಕ್ಷೇತ್ರದ್ದು ಎಲ್ಲ ಟೆಂಪಲಲ್ಲಿ ಶಿವ ಪಾರ್ವತಿ ಒಟ್ಟಿಗಿರ್ತದೆ ಗುಡಿ. ಆದರೆ ಇಲ್ಲಿ ಅರ್ಧ ದಾರಿಯಲ್ಲಿ ನಮಗೆ ಪಾರ್ವತಿ ದೇವಿಯ ಟೆಂಪಲ್ ಸಿಕ್ಕದೆ. ಆಮೇಲೆ ಅದಕ್ಕಿಂತ ಮೇಲೆ ಒಂದು 100 ಚಿಲ್ಲರೆ 100 ಮೆಟ್ಲು 100 ಸಮಥಿಂಗ್ ಇರ್ಬೋದು. ಅಷ್ಟು ಹತ್ತಿದ ಮೇಲೆ ಶಿವನ ಟೆಂಪಲ್ ಸಿಕ್ಕೋದು. ಅದು ವರ್ಷಕ್ಕೊಮ್ಮೆ ಇಲ್ಲಿ ಶಿವ ಪಾರ್ವತಿಯರ ಭೇಟಿ ನವರಾತ್ರಿಯ ಟೈಮಲ್ಲಿ. ಇವಾಗ ಪಾರ್ವತಿ ಮಂದಿರದ ಹತ್ರ ಬಂದಿದ್ದೇವೆ, ಟೆಂಪಲ್ ಹತ್ರ. ಇನ್ನು ಮೇಲೆ ಹೋದ್ರೆ ಇಲ್ಲಿ ಬಟ್ಟಿ ವಿನಾಯಕ ದೇವಸ್ಥಾನ ಇದೆ ನೋಡಿ ಈ ಕಡೆ. ಹಾಗೆ ಇಲ್ಲೊಂದು ಮಾಹಿತಿ ಹಾಕಿದ್ದಾರೆ, ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬರುವವರು ಹಿಂದೂ ಸಾಂಪ್ರದಾಯಿಕ ಉಡುಗೆ ತೊಟ್ಟು ದೇವಸ್ಥಾನಕ್ಕೆ ಬರಬೇಕು. ತುಳುವಲ್ಲಿ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ನೀನು ಕುರಿಂಜಿ ಎಲ್ಲೇ ಮಟ್ಟದು ಅರ್ಜುನನ ಬಾಣದ ಗುರುತು ಅಂದಿಗೆರೆ ಒಂಬಷ್ಟು ವಾನರಗಳಿಗೆ ನೈವೇದ್ಯ ಹಾಕುವ ಸ್ಥಳ. ಪ್ರತಿಧ್ವನಿ. ನೀವು ಪಾರ್ವತಿ ದೇವಿಯ ಟೆಂಪಲ್ಗೆ ಬರೋದಾದ್ರೆ ಇಲ್ಲಿ ನೋಡಿ, ಈ ರೋಡಲ್ಲಿ ಬರ್ಬೋದು ಈಚೆ. ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಈಚೆ ಮೇಲೆ ಶಿವನ ಟೆಂಪಲ್ಗೆ, ಕಾರಿಂಜೇಶ್ವರ ಟೆಂಪಲ್ಗೆ. ಇಲ್ಲದಿದ್ರೆ ಆ ದ್ವಾರಕಂತಲ್ಲ, ಅಲ್ಲಿಂದ ಕೆಳಗಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ನಡ್ಕೊಂಡು ಬಂದ್ರೆ ಆಯ್ತು. ಕೆಳಗೆ ಪಾರ್ವತಿ ದೇವಿಯ ಮಂದಿರದಲ್ಲಿ ಪ್ರಾರ್ಥನೆ ಮುಗಿಸಿ ಈಗ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಸ್ಟೆಪ್ ಹತ್ತಿಕೊಂಡು ಕೆಳಗಿಂದ ರೋಡ್ ತಿರ್ತದೆ ಬೇರೆ ಹೋದ್ರೆ ಹೌದು. ಇಲ್ಲಿ ನೋಡಿ ಉಂಗುಷ್ಟ ತೀರ್ಥ, ಹಾಗೆ ಆ ಕಡೆ ಜಾನು ತೀರ್ಥ ಇದೆ. ಇದು ಎಲ್ಲಿ ಅವತ್ತ ಸಾಧಾರಣ ಉಂಗುಷ್ಟ ತೀರ್ಥ. ಹೆಬ್ಬೆರಳ ಕೈತ ಬೆರಳ ಭೀಮನ ಉಂಗುಷ್ಟದಿಂದ ನಿರ್ಮಿಸಿದಂಥ ಕೆರೆ ಅಸ್ಥಿ ಪಂಜರ ಉಂಟು, ಉಂಗುಷ್ಟ ತೀರ್ಥ. ಹಾಗೆ ಅಲ್ಲಿ ನೋಡಿ ಜಾನು ತೀರ್ಥ. ಮೊಣಕಾಲು ಉರಿ
ನಿರ್ಮಿಸಿದಂತ ತೀರ್ಥ ಒಂಜಿ ಏತು ಮಲ್ಲ ಇತ್ತು ಭೀಮ ಗುಷ್ಟ ಇತ್ತು ಮಲ್ಲ ಪೋಡು ಅವು ಅಪ್ಪ ಈ ಪನ್ಯಾರ ಬುಜಿ ಮಲ್ಲ ಇತ್ತು ಒಂಜೊಂಜಿ ಗೊತ್ತಾಗ ನಾವು ಸರ್ರ ಇದು ಜಾನು ತೀರ್ಥ ನೋಡಿ ಅವು ಪೂರ ಬೇತೆ ನಡುತ್ತೆ ಬರಲಿದೆ ಭೀಮಸೇನ ನಮ್ಮ ಮೊಣಕಾಲೂರಿ ಮಾಡಿದಂತಹ ತೀರ್ಥ ಇದು ಇಲ್ಲಿಂದ ಟೆಂಪಲ್ಗೆ ನೀರು ಹೋಗ್ತದೆ ತೀರ್ಥ ಇದರ ಒಳಗೆ ಅರ್ಚಕರಿಗೆ ಮಾತ್ರ ಪ್ರವೇಶ ಇರುವುದು ಹಾಗೆ ಇಲ್ಲಿ ನಿಂತು ನೋಡಿದ್ರೆ ಒಳ್ಳೆ ವ್ಯೂ ಇದೆ ಇಂದು ಆ ಬೆಟ್ಟದ ಮಿತ್ತಾಯಿನ ಒಂದು ಇದರ ಹೆಸರೇನು ಇದೆ ಬೆಟ್ಟದು ಪಾರ್ವತಿ ಮಂದಿರದಿಂದ ನಡುದಾರಿಯಲ್ಲಿ ಬರಬೇಕಾದ್ರೆ ಉಂಗುಷ್ಟ ತೀರ್ಥ ಹಾಗೆ ಈ ಕಡೆ ಜಾನು ತೀರ್ಥ ಸಿಕ್ಕದೆ ಇನ್ನು ಮೇಲೆ ಹೋದಾಗೆ ನಾವು ಕರಿಂಜೇಶ್ವರನ ಕ್ಷೇತ್ರಕ್ಕೆ ಹೋಗ್ತಿದ್ದೇವೆ ಮಳೆ ಬರುವ ಲಕ್ಷಣ ಇದೆ ಮೋಡ ಎಲ್ಲ ಕವಿದಿದೆ ರೈನ್ ಗೋಡ್ ಉಂಡ ಮರ ನಿಗ್ಲೇಡ ಎನ್ನಡೆಲ್ಲ ಉಂಡು ಈಗ ಹೋಗುವಾಗ ಮಳೆ ಸಿಕ್ಕದೆ ಅಂತ ಕಾಣ್ತದೆ ಇನಿ ಮಾನ್ಸೂನ್ ಆಗಮನತ ಕೋಟೆ ಕೇರಳ ಅಡಿತೀನಿ ಕೋಟೆ ಕಾತೊಂದಿತ್ತೀನಿ ಕೇರಳ ಬಸ್ಸು ಈಗ ಜೀನಿ ಬರ್ತೇನೆ ಕೇರಳದ ಮನ್ಸೂನ್ ಆಗಮನ ಅಂದ್ರೆ ನಂಗೆ ನಾನು ಬರ್ತೀನಿ ಮಂಗಗಳನ್ನು ಕಾಣ್ಬೋದು ವಾನರ ಸೇನೆಯನ್ನು ಅಲ್ಲಿ ನೋಡಿ ಮಂಗಗಳಿಗೆ ಪ್ರಸಾದ ನೀಡಿದ್ದಾರೆ 3 ಸೇರು ಅಕ್ಕಿ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಆದ ಮೇಲೆ ಇಲ್ಲಿ ವಾನರರಿಗೆ ಅದನ್ನು ನೀಡ್ತಾರೆ ಇಲ್ಲಿಂದ ಟಾಪ್ ವ್ಯೂ ಇದೆ ನೋಡಿ ಗಟ್ಟಿ ಟಾಪ್ ಇಂದ ತುಂಬಾ ಒಳ್ಳೆ ವ್ಯೂ ಇದೆ ನೋಡಿ ನಾವು ಮಲ್ಲ ಮಂಗೇನ ಅದಾ ಮೈನ್ ಇಲ್ಲಿ ಮಂಗಗಳಿಗೆ ಅನ್ನದ ನೈವೇದ್ಯ ಇಡ್ತಾರೆ ನೋಡಿ ಹತ್ತು ಮುಕ್ಕಾಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೊರಟು ಪಾರ್ವತಿ ದೇವಿಯ ಮಂದಿರ ಭೇಟಿ ಕೊಟ್ಟು ಈಗ ಕಾರಿಂಜೇಶ್ವರನ ಕ್ಷೇತ್ರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಪುನಃ ತಿರುಗಿ ಬರ್ತಿದ್ದೇವೆ ಈಗ 2 ಗಂಟೆ ಆಗಿದೆ ಇನ್ನೊಂದು ಕೆರೆ ಮಿಸ್ ಆಯಿತು ಹಂದಿ ಕೆರೆ ಅದ ಅರ್ಜುನನು ಪಾಶುಪತಾಸ್ತ್ರಕ್ಕೆ ತಪಸ್ಸು ಮಾಡ್ತಿರ್ಬೇಕಾದ್ರೆ ಶಿವನವನ ಪರೀಕ್ಷೆಗಾಗಿ ಬರ್ತೇನೆ ಆ ಸ್ಟೋರಿಯಲ್ಲಿ ಗೊತ್ತಿರ್ಬೋದು ಆಗ ಅರ್ಜುನ ಹಂದಿಗೆ ಬಾಣ ಬಿಡುವಾಗ ಆ ಬಾಣ ತಗುಲಿ ಆದಂಥ ಒಂದು ಕೆರೆ ಮೋಸ್ಟ್ಲಿ ಇದೇ ಕಾಣ್ತದೆ ಇಲ್ಲಿ ಬೋರ್ಡ್ ಇಲ್ಲ ಬೇರೆ 2 ಕೆರೆ ಇರೋದು ಬ್ಯಾಕ್ ಸೈಡ್ ನೋಡಿ ಅದು ಒಂದು ಇದು ಜಾನು ತೀರ್ಥ ಮತ್ತೊಂದು ಆಚೆ ಉಂಗುಷ್ಟ ತೀರ್ಥ ನಾನು ತೋರಿಸಿದಲ್ಲ ಭೀಮಸೇನ ನಿರ್ಮಿಸಿದಂಥದ್ದು ಅರ್ಜುನನು ನಿರ್ಮಿಸಿರುವಂಥ ಕೆರೆ ಇದೇ ಆಗಿರಬೇಕು ಗೊತ್ತಿದ್ದವರು ಕಮೆಂಟ್ ಮಾಡಿ ಮೇಲೆ ಇಲ್ಲಿ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ನಿಂತ್ರ ಒಳ್ಳೆ ವ್ಯೂ ಇದೆ ನೋಡಿ ಪೂರ್ತಿಯಾಗಿ ಸುತ್ತಲೂ ಸೂಪರ್ ಆದ ಒಂದು ವ್ಯೂ ಇದೆ ಹಾಗೆ ನೀವು ಬರೋದಾದ್ರೆ ಇಲ್ಲಿಗೆ ಹೀಗೆ ಬಂದು ಇಲ್ಲಿಯ ಒಂದು ವೈಬನ್ನು ನೀವು ಎಂಜಾಯ್ ಮಾಡಬೇಕು ಹಾಗೆ ಇಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ತುಂಬ ಸುಂದರವಾದಂತಹ ಪ್ಲೇಸ್ ಕಾರಿಂಜ ಕ್ಷೇತ್ರ ದೊಡ್ಡ ಬಂಡೆಯ ಮೇಲೆ ಕಾರಿಂಜೇಶ್ವರನ ಕ್ಷೇತ್ರ ಇರುವಂಥದ್ದು ಸುತ್ತಲೂ ಬೆಟ್ಟಗಳು ಸೂಪರ್ ಆದಂಥ ವ್ಯೂ ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬೇಗ ಇಳಿಬೇಕಷ್ಟೇ ಮಳೆ ಬರ್ತದೆ ಇಲ್ಲಿ ಕಾಣ್ತಿರೋ ದೊಡ್ಡ ಬಂಡೆ ನೋಡಿ ಇದು ನಾವು ಆಗ ತೋರಿಸಿದಂತ ಗದಾ ತೀರ್ಥದ ಮೇಲಿರುವಂತ ಬಂಡೆ ಅಲ್ಲಿ ಕೆಳಗೆ ಕಾಣ್ತಿಲ್ಲ ಗದಾ ತೀರ್ಥ ಇಲ್ಲಿಂದ ಸೂಪರ್ ಆದಂತ ವ್ಯೂ ಇದೆ ನೋಡಿ ಭಾರಿ ಜಾಗ್ರತೆ ಬೇಕು ಸ್ವಲ್ಪ ಕಾಲು ಜಾರಿದ್ರೆ ಸಹ ಕೆಳಗಿರ್ಬೋದು ಹಾಗೆ ಅಲ್ಲಿ ನಿಮಗೆ ಕೆಳಗೆ ರೋಡ್ ಕಾಣ್ತಿದೆ ನೋಡಿ
ಅದಲ್ಲೇ ಹೀಗೆ ಬಂದರೆ ಪಾರ್ವತಿ ದೇವಿಯ ಟೆಂಪಲ್ ಹತ್ರ ಬರ್ಬೋದು. ನೀವು ಅಷ್ಟು ಹೋಗ್ಬೇಕು ಅಂತ ಧೈರ್ಯ ಇದ್ದವರು ತಣ್ಣೀರ್ ಬಾವಿ ಟೀಮ್ ನಂಬರ್ ಇದ್ರೆ ಒಳ್ಳೆಯದು. ಇಲ್ಲಿ ಮಳೆಗಾಲದಲ್ಲಿ ಅಂತೂ ತುಂಬ ಜಾರ್ಬೋದು. ಬಂಡೆ ಪರಿ ರಫ್ ಆಗಿ ಉಂಟು. ರಫ್ ಆದ ಬಂಡೆ, ಅದರ ಸೂಪರ್ ಆದ ವ್ಯೂ ಪಾಯಿಂಟ್. ಮಂಗ ಶಿವನ ದರ್ಶನ ಆಗಿ ಈಗ ಪಾರ್ವತಿ ಟೆಂಪಲ್ ಹತ್ರ ಬಂದಿದ್ದೇವೆ. ಬರುವವರು ಹಣ್ಣುಕಾಯಿ ಬಾಳೆಹಣ್ಣು ತಂದರೆ ಭಾರಿ ಜಾಗೃತಿಯಾಗಿ ಕವರ್ ತರುವವರು. ಇಲ್ಲಿ ತುಂಬ ಕೋತಿಗಳಿದೆ ನೋಡಿ, ಈಗ ಒಬ್ಬನ ಕೈಯಲ್ಲಿ ಕಾಣ್ತದೆ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಇಲ್ಲಿ ಎಲ್ಕೊಂಡಿದೆ ಕೈಯಿಂದ. ಬರಬೇಕಾದ್ರೆ ತುಂಬ ಜಾಗೃತಿಯಾಗಿ ಬರಬೇಕು. ನೀವು ಕೈಯಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಏನಾದ್ರು ಇದ್ದರೆ ಗಟ್ಟಿ ಹಿಡ್ಕೊಳ್ಳೋದಷ್ಟೇ, ತೋರಿಸಿದ್ರೆ ಆಯಿತು. ಈ ಸುತ್ತು ಬರ್ತದೆ ಮಂಗಗಳು, ಮತ್ತೆ ನಿಮಗೆ ಸಿಕ್ಕುವುದೇ ಗ್ಯಾರಂಟಿ ಇಲ್ಲ, ಎಲ್ಕೊಂಡು ಹೋಗ್ತದೆ. ಈಗ ಒಬ್ಬನ ಕೈಯಿಂದ ಎಲ್ಕೊಂಡು ಹೋದಷ್ಟೇ. ಮಂಗೆ ಉಂಡು ಅಲ್ಲಿ ಇತ್ತನೇನು ಬರೋವು ತುಂಬ ಒಂದು ಇವನು ಗಟ್ಟಿದೆ. ಹಾಗೆ ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಬಟ್ಟಿ ವಿನಾಯಕ. ಮಳೆ ಬರುವ ಲಕ್ಷಣ ಇದೆ, ಮುಂಗಾರಿನ ಆಗಮನ. ಗಾಳಿ ಬೀಸ್ತಾ ಇದೆ ಹಾಗೆ. ಮೊಬೈಲ್ ಮುಂದಕ್ಕೆ ಕಾರಿಂಜ ಕ್ಷೇತ್ರವನ್ನು ಮುಗಿಸಿಕೊಂಡು ಹೊರಟಿದ್ದೇವೆ. ಗಡೈಕಲ್ಲಿಗೆ ಹೋಗ್ಬೇಕು ಅಂತಿದ್ದು, ಆದರೆ ಮಳೆ ಬಂದ ಕಾರಣ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಅಲ್ಲಿ ನರಹರಿ ಪರ್ವತಕ್ಕೆ ಹೋಗ್ತಿದ್ದೇನೆ, ಅಲ್ಲಿಂದ ನೋಡು ಆ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೇನೆ. ಸಾಕು. ಗೈಸ್ ನಾವೀಗ ನರಹರಿ ಪರ್ವತದಲ್ಲಿ ಕಾರಿಂಜ ಕ್ಷೇತ್ರ ಮುಗಿಸಿಕೊಂಡು BC ರೋಡಿಗೆ ಬಂದು ಬರ್ತೀನ. BC ರೋಡಿಂದ 5 ಕಿಲೋಮೀಟರ್ ಪುತ್ತೂರು ರೋಡು ಬಂದರೆ ನಿಮಗೆ ನರಹರಿ ಪರ್ವತ ಸಿಕ್ಕದೆ. ಇಲ್ಲಿಗೆ ಬಂದರೆ ಈ ಸೈಡ್ ಒಳ್ಳೆ ವ್ಯೂ ಇದೆ ನೋಡಿ, 180 ಡಿಗ್ರಿ ವ್ಯೂಸ್. ಗದ್ದೆ ಆಗಿಲ್ಲ, ಆ ಕಡೆ ಕಾಣುವ ತೋಟ, ಮನೆಗಳು, ದೂರದ ಬೆಟ್ಟ. ಈ ಕಡೆ BC ರೋಡ್ ಸಿಟಿ ಕಾಣ್ತದೆ, ಕಂಡ ಬೆತ್ತ. ಹಾಗೆ ರೋಡು ನೇಜ್ ಆಗ್ಲಿಲ್ಲ. ದೂರದಲ್ಲಿ ಕಾಣುವ ಬೆಟ್ಟ, ಆ ಕಡೆ ಮೋಡ, ಸೂಪರ್ ವ್ಯೂಸ್. ರೈಲ್ ಬಟ್ಟೆಗಳು, ಆ ಕಡೆ ಟ್ರೈನ್ ಪಟ್ಟಿ ಇದೆ, ಟ್ರೈನ್ ಬರ್ತಾ ಉಂಟು ಒಂದು ಗೂಡ್ಸು. ಬಹುಶಃ ನಿಮಗೆ ಸೌಂಡ್ ಕೇಳ್ತಿರ್ಬೋದು. BC ರೋಡಿಂದ 5 ಕಿಲೋಮೀಟರ್ ಆಗ್ತದೆ. ಹಾಗೆ ಇಲ್ಲಿ ನರಹರಿ ಪರ್ವತದಲ್ಲಿ 4 ಕೆರೆಗಳಿವೆ, ಗದಾ, ಚಕ್ರ, ಶಂಖ, ಹೀಗೆ ಪದ್ಮ ಅಂತೇಳಿ. ಹರಿ ಹಾಗೂ ನರ, ಅರ್ಜುನ ಹಾಗೂ ಕೃಷ್ಣ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಆದಮೇಲೆ ಮತ್ತೆ ಪಾಪ ವಿಮೋಚನೆಗೆ ಇಲ್ಲಿಗೆ ಬಂದು ಇಲ್ಲಿ ಈ ಕೆರೆಯನ್ನು ಸೃಷ್ಟಿಸಿ ಅದರಲ್ಲಿ ಸ್ನಾನ ಮಾಡ್ತಾರೆ. ಹಾಗೆ ಹರನ ಲಿಂಗವನ್ನು ಸ್ಥಾಪಿಸ್ತಾರೆ. ಹಾಗಾಗಿ ಸದಾಶಿವ ದೇವಸ್ಥಾನ ಇಲ್ಲಿ ನರಹರಿ ಪರ್ವತದಲ್ಲಿ. ಸಂಜೆ ಹೊತ್ತು ಬಂದರೆ ಸೂಪರಾದ ವ್ಯೂಸ್ ಕಾಣ್ತೇವೆ ನೋಡಿ. ಇದು ಶಂಖತೀರ್ಥ, ಶಂಖ ಜ್ಞಾನಂದಿ, ಪದ್ಮತೀರ್ಥ ಮಿತ್ತುಂಡು. ಇದು ಚಕ್ರತೀರ್ಥ. ಪದ್ಮ, ಶಂಖ, ಚಕ್ರ, ಪದ್ಮಲ್ಲು ಗದ್ದೆ ಉಂಡು. ಗದಾತೀರ್ಥ ಮಿತ್ತುಂಡ. ನರಹರಿ ಪರ್ವತಕ್ಕೆ ಬರೋದಾದ್ರು ನೋಡಿ, ಸ್ಟೆಪ್ಪು ಇದೆ, ಈ ಕಡೆ ರೋಡ್ ಇದೆ, ರೋಡ್ ಅಲ್ಲಿವರೆಗೆ ಹೋಗ್ತದೆ. ಇದರಲ್ಲಿ ಸಹ ಬರ್ಬೋದು ಟ್ರೆಕ್ಕಿಂಗ್ ಮಾಡಿಕೊಂಡು. ಹಾಡ ನರಹರಿ ಪರ್ವತಕ್ಕೆ ಬರೋದಾದ್ರೆ BC ರೋಡಿಂದ 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಅಲ್ಲಿ ರೋಡ್ ಸೈಡ್ ಕಾಣ್ತದೆ ದ್ವಾರ. ಅಲ್ಲಿಂದ ನಿಮಗೆ ಗಾಡಿಯಲ್ಲಿ ಬರೋದಾದ್ರೆ ನೋಡಿ, ಈ ಸೈಡ್ ಡಾಮರ್ ಇದೆಯಲ್ಲ, ಮೇಲವರೆಗೆ ಬರ್ಬೋದು. ಹಾಗೆ ಸ್ಟೆಪ್ ಇದೆ, ಸ್ಟೆಪ್ಪಲ್ಲಿ ಸಹ ಬರ್ಬೋದು. ಗಾಡಿ ಇಲ್ಲಿ ಟಾಪ್ವರೆಗೆ ಬರ್ತದೆ, ಗಾಡಿ ಬರೋದಾದ್ರೆ ಮೇಲೆ. ಅಲ್ಲಿ ನಿಂತರೆ ನಿಮಗೆ ಒಳ್ಳೆ ವ್ಯೂ ಕಾಣ್ತದೆ, 180 ಡಿಗ್ರಿಯಲ್ಲಿ ಸೂಪರ್ ಆದಂಥ ವ್ಯೂ. ಹಾಗೆ ಟೆಂಪಲ್ ಇದೆ, ಸದಾಶಿವ ದೇವಾಲಯ.
ಹಾಗೆ 4 ಕೆರೆಗಳು, ಶಂಖ, ಚಕ್ರ, ಗದಾ, ತೀರ್ಥ, ಗದಾ, ಪದ್ಮ ಅಂತೇಳಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.